ಥ್ಯಾಂಕ್ ಯು ಸೋನಕ್ಕ, ಒಳ್ಳೆಯದು, ಥ್ಯಾಂಕ್ ಯು. Come on guys, you can do better than this. Please give it up for our Ballam Sundaris. ಕಣ್ಣುಚ್ಚಿ ಹೊಂಗನಸರ ಸೋಚಾವೆ ಮಂದಹಾಸ ಆನಲುಮೆಯ ಶ್ರಾವಣ ಮಾಸ ಸದಮಾಯಾಗೆ ಶೂಟಿಂಗ್ ಅಲ್ಲಿ ಇದ್ದಾಗ ಮಾತ್ರ ಡೈರೆಕ್ಷನ್ ಮಾಡಬೇಕಾದ್ರೆ ಲುಂಗಿ ಹಾಕೋತಿದ್ದು, ಈಗ ಜಾಸ್ತಿ ಲುಂಗಿ ಹಾಕೊಳ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮೇಷನ್. I request Arun Shetty to escort our chief guest, Mr. Rishab Shetty, onto the stage. ಬಾಲ್ವಾಡಿಯಿಂದ 5ನೇವರೆಗೆ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ, 6ರಿಂದ 10ನೇವರೆಗಿನ ವಿದ್ಯಾಭ್ಯಾಸ ವಿದ್ಯಾವರ್ಧಕ ಹೈಸ್ಕೂಲು ಪಾಂಗಣದಲ್ಲಿ ಮುಗಿಸಿರುತ್ತಾರೆ. ತದನಂತರ ಪಿಯುಸಿಯನ್ನು SVS ಕಟ್ಪಾಡಿಯಲ್ಲಿ ಅಜ್ಜಿ ಪುಣ್ಯದಿಂದ ಪಾಸ್ ಮಾಡಿದ್ದಾರೆ. ಉಡುಪಿ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಜಸ್ಟ್ ಪಾಸ್ ಮಾರ್ಕ್ಸಿನೊಂದಿಗೆ ತಾನು ನಂಬಿದ್ದ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಕಂಪ್ಲೀಟ್ ಮಾಡಿದರು. ಓದುವುದನ್ನು ಬಿಟ್ಟು ಬೇರೆ ಎಲ್ಲಾ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದ ಇವರಿಗೆ ಭಜನೆ. In Kerala, Kundapur, when a little boy was born, his mother, Mrs. Ratnavati Shetty, and father, Mr. Bhaskar Shetty, who was an astrologer by profession, decided to name this little child of theirs Prashant Bhaskar Shetty. To match up with 7 being his primary number, his father suggested and helped to choose his new name. Thank you, Ramya. May now request everyone to honor our chief guest and present a moment as a token of love and respect from all of us here in Bunts Bahrain. Ladies and gentlemen, huge round of applause to Mr. Rishab Shetty. ಎಂತಕ್ಕಂದ್ರೆ ನಮ್ಮಲ್ಲೆಲ್ಲ ಹೇಳ್ತಾರೆ, ನಮ್ಮವರೆಲ್ಲ ನ್ಯಾಯ ಬಿಡ್ಕೊಂಡಾಗಿ ಅಂತ ಹೇಳಿ, ಒಬ್ಬರೊಬ್ಬರು ಹುಟ್ಟಿಕೊಂಡ್ರು ಎಲ್ಲ ಪೂರ್ವಭಾಗ್ಯ ಇರ್ತದೆ ಅಲ್ಲ ಬರೋಣ. ಸೊ ಕಬಡ್ಡಿ ಅವರು ನನಗೆ ಕಂಗ್ರ್ಯಾಚುಲೇಷನ್. ಸೊ ಲೈಕ್ ಮಾಡಿ, ರೈಟ್ ಮಾಡಿ, ಸಂಘ ಇನ್ನೂ ಒಳ್ಳೆಯ ಎತ್ತರಕ್ಕೆ ಹೋಗಲಿ. ಊರಿಂದ ಊರಿಗೆ ಬಂದು ಊರಿಂದ ಊರು ಬಿಟ್ಟು ದೇಶಕ್ಕೆ ಬಂದಾಗ
ಯಾವತ್ತು ಇದೊಂದು ಸಂಘ ಸಂಸ್ಥೆಗಳು ಒಂದು ಸಾಮೂಹಿಕವಾಗಿ ಎಲ್ಲರೂ ಒಟ್ಟಾಗಿ ಬದುಕೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೊತ್ತಿಗೆ ನಮಗೆ ಈ ಹೋಮ್ ಸಿಕ್ನೆಸ್ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮವರೆಲ್ಲ ಒಟ್ಟಿಗೆ ಇದ್ರು ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ. ಯಾವತ್ತು ಒಟ್ಟಾಗಿ ಬಾಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್, ಬದುಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸ್ಪೆಷಲಿ ಸೌತ್ ಕೇಂದ್ರದಲ್ಲಿ ಅದು ಹೆಚ್ಚು. ಹಾಗಾಗಿ ಇಲ್ಲೂ ಬಹರಿನಲ್ಲೂ ಅಂತ ಒಂದು ಸಂಘ ಜೀವಿಗಳಾಗಿ ಸಮೂಹ ಜೀವಿಗಳಾಗಿ ಬದುಕ್ತಿದ್ದೀರ ನೋಡಿ ತುಂಬ ಖುಷಿ ಆಯಿತು. ಆದರೆ ನನಗೆ ಇವತ್ತು ದೇಹ ಎಲ್ಲಿದೆ, ಮನಸ್ಸು ಬೆಂಗಳೂರಲ್ಲೇ ಇದೆ. ಯಾಕಂದರೆ ಪ್ರವೀಣಣ್ಣ ಸುಮಾರು ಒಂದು 6 ತಿಂಗಳ ಹಿಂದೆ ನಾನು ಕಾಂತಾರ ಶೂಟಿಂಗ್ ಆಗಬೇಕಾದ್ರೆ ಬಹರಿನ ನಮ್ಮ ಬಂಟ್ ಸಂಘದ ಕಾರ್ಯಕ್ರಮ ಇದೆ, ಬರಲೇಬೇಕು ಅಂತ ಕೇಳಿದ್ರು. ಈ ಪ್ರವೀಣನ್ ಹೇಳಿದ್ರೆ ಮತ್ತೆ ಗೊತ್ತಿಲ್ಲ, ಸರಿ ಆಯ್ತು ಮತ್ತೆ ಅಂದ್ರೆ ಹೇಳಿದೆ. ಬಟ್ ಇವತ್ತು ಕರೆಕ್ಟ್ ಟೈಮಿಗೆ ಇವತ್ತು ವಾರ ಗಂಧದ ಗುಡಿ ರಿಲೀಸ್ ಆಗ್ತಿದೆ. ಅಪ್ಪು ಸರ್ ಅವ್ರ ಕಾರ್ಯಕ್ರಮ, ನಾನು ಪ್ರವೀಣಣ್ಣ ಇಬ್ಬರು ಇರಬೇಕಿತ್ತಲ್ಲಿ. ಸೊ ಅದೊಂದು ಬಹಳ ಮಿಸ್ಸಿಂಗ್ ಫೀಲ್ ಇವತ್ತು. ಬಟ್ ಮಾತು ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ ಅಂದ್ಕೊಂಡು ಕೋಇನ್ಸಿಡೆಂಟ್ ಆಗಿ ಹೋಟೆಲ್ ಸೇರಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಭಿವೃದ್ಧಿಗೊಳಿಸಿ, ಜೊತೆಗೆ ಕಾಂತಾರದ ಬಗ್ಗೆ ಬಂದಿರೋದು ನಮ್ಮ ನಾಡಿನ, ನಮ್ಮ ಕಲ್ಚರ್, ನಮ್ಮ ಜೀವನೋಪಾಯಕ್ಕೆ ಕಷ್ಟ ಆಗಿ ಏನೂ ಇದೆ ಅಂದರೆ ಪ್ರಾಯ ಆಗಿದೆ, ದುಡಿಯೋಕ್ಕಾಗಲ್ಲ. ನಾವು ನಡ್ಕೊಳ್ಬೇಕಾಗಿರುವಂಥ ರೀತಿ ಏನು, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನಾಡು ನುಡಿ, ಇದ್ರ ಬಗ್ಗೆ ಆದಷ್ಟು ಹೆಚ್ಚು ಹೇಳಿಕೊಡುವಂಥದ್ದಾಗಲಿ ಮುಂದಿನ ಜನರೇಷನ್ಗೆ. ಅದೇ ಉದ್ದೇಶದಿಂದ ನಾನು ಕಾಂತಾರ ಮಾಡಿದ್ದು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಆಚರಣೆಗಳೇನು, ನಮ್ಮ ಆರಾಧನೆಗಳೇನು ಗೊತ್ತಾಗಬೇಕು ಅವರು. ಸೊ ಹಾಗೆ ನಿಮ್ಮ ಜವಾಬ್ದಾರಿ ಕೂಡ ಅಷ್ಟೇ. ಸಿನಿಮಾ ನೋಡಿ ಅಲ್ಲಿಗೆ ಖುಷಿ ಪಡಬೇಡಿ. ಮುಂದಿನ ಪೀಳಿಗೆಗೆ ನಾವು ಎಲ್ಲಿಂದ ಬಂದ್ವಿ, ಹೇಗಿದ್ದೀವಿ, ಹೇಗಿರಬೇಕು ಅನ್ನೋದು ಕೂಡ ಮಕ್ಕಳಿಗೆ ಅರ್ಥ ಮಾಡಿಸೋದು, ತಿಳಿ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಧನ್ಯವಾದ. ತುಂಬ ಪ್ರೀತಿಯಿಂದ ನಿನ್ನೆಯಿಂದ ನನ್ನನ್ನು ಕಣ್ಕೊಂತ ಇದ್ದಾರೆ ಎಲ್ಲರೂ. ಸ್ಪೆಷಲಿ ಪ್ರವೀಣಣ್ಣ ಥ್ರೂಔಟ್ ನನ್ನ ಜೊತೆಗೆ ಇದ್ದಾರೆ. ದುಬೈಯಿಂದ ಬಂದು ನೆಕ್ಸ್ಟ್ ಬೇಕಂತ ಹೇಳಿದ್ದಾರೆ, ಆದರೆ ಡೇಟ್ ಕೊಡೋ ಪರಿಸ್ಥಿತಿ ಇಲ್ಲ ಅವರು. ನಾವು ಬಂದಾದ್ರೆ ಈ ಬಂಟರ ಶಕ್ತಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಪ್ರಾದೇಶಿಕವಾದಂತಹ ಭಾಷೆ